ಮುಡಿಪುದ ಮಿತ್ತಕೋಡಿಡು ತಪಸ್ಯ ಫೌಂಡೇಶನ್ ಬೊಕ್ಕ ಲಯನ್ಸ್ ವತಿರ್ದು ನಿರ್ಮಾಣ ಆಯರೆ ಒಪ್ಪುನ ಕ್ಯಾನ್ಸರ್ ಪೀಡಿತರಿನ ನೋವು ಶಮನ ಸೇವಾ ಕೇಂದ್ರದ ಕಟ್ಟಡಗ ಶಿಲಾನ್ಯಾಸನ ಸೋಮವಾರ ನಡಪಾಯರು. महागणेश्वरमूर्ति प्रीत्यर्थं यजमानस्य सर्वेषां महाजनानां सर्वान् षोडशोपचारपूजाराधनाख्यं प्रतिष्ठितमस्तुत्तरे करमण्यविघ्नमस्तु करिष्यमाणस्य कर्मणः निर्विघ्नाय नमः धूमकेतवे नमः गणाध्यक्षाय नमः बालचन्द्राय नमः पुरात्मने नमः परमात्मने नमः ॐ ह्रीं जानात्मने नमः सीतां भुवनेश्वरीं सूर्यमण्डलारत्नमण्डलमध्यां भवतमस्तापिता भवतनिहिता भवनाय विद्महेवाय धीमहि तन्नो विष्णुः प्रचोदयात् त्रिपुरशीगाय त्रिजन्मः भुवनेश्वरदेवताग्रां नमः श्रीं ज्योतिर्महादेवीकाय विद्महे चौराय नेत्राय वराङ्कुशोपाकमभीतिमुद्रां करैर्वहं श्रीं भुवनेश्वरीं महाभुवं श्रीं ओं भुवनेश्वरी ओ क्षेत्रमालमावाहयामि क्षेत्रमालं भवतु क्षेत्रमाल सुखिनो भवन्तु काले वर्षतपर्जन्यः पृथिवी सस्यशालिनी देशोऽयं शोभरहितः सज्जनाः सन्तु निर्भयाः प्रपुत्राः पुत्रिणः सन्तु पुत्रिणः सन्तु पौत्रिणः धनाः सन्तु जीवन्तः शरदां शतं सर्वे विलगिनः सन्तु कृध्वनिरुद्याङ्गतपादुकः कृताञ्जलिर्धो वक्त्रो वास्तु मूर्तेः प्रकीर्तिनः वास्तु पुरुषनमस्तेस्तु भूषयानिरतप्रभोस्थले श्रीधरधान्यादि समृद्धिं कुरु पूजाराधने भगवान् माङ्गल्यमूर्ति श्रीलक्ष्मीनारायण प्रियतां श्रीकृष्णार्पणमस्तु. ಶಾಸಕರು ಶ್ರೀ ಯುಟಿ ಖಾದರ್ ಶಿಲಾನ್ಯಾಸ ನಡಪಾಯರು. ಸ್ವಲ್ಪ ಮೇಲೆ ಅವರನ್ನ ತೋಟಗಾರಿಕೆ ತರಲಿಕ್ಕೆ ಪೀಡಿತರಿಗೆ ಎಡ್ಡೆ ವಾತಾವರಣ ಕಲ್ಪಿಸಾದ ಕೊರಪನ ನೀಡಲು ತಪಸ್ಯ ಫೌಂಡೇಶನ್ ಸೇವಾ ಕೇಂದ್ರ ಆಯ್ನತ್ ಬೇಗ ನಿರ್ಮಾಣ ಆದ ಸಮಾಜಕ್ಕೆ ಅರ್ಪಣೆ ಆವಡಪಣದ ಶ್ರೀ ಯುಟಿ ಖಾದರ್ ಹಾರೈಸಿದರು. ಅದು ಅತ್ಯುತ್ತಮವಾದ ಕಾರ್ಯಕ್ರಮ ಹೇಳಲಿಕ್ಕೆ ಬಯಸುವಂಥದ್ದು. ನಾನು ತಪಸ್ಯ ಫೌಂಡೇಶನ್ನ ಸ್ಥಾಪನೆಯ ಎಲ್ಲ ಮುಖ್ಯ ರೂವಾರಿಗಳನ್ನು ನಾನು ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸುವಂಥದ್ದು. ಸಾಮಾಜಿಕವಾದ ಚಿಂತೆ ನೆಟ್ಟುಕೊಂಡು ತಾವೊಂದು ಫೌಂಡೇಶನನ್ನು ಇವತ್ತು ಸ್ಥಾಪನೆ ಮಾಡಿದ್ದೀರಿ. ಬಹುಶಃ ನಿಮ್ಮ ಫೌಂಡೇಶನ್ ಮುಖಾಂತರ ನನಗೆ ವಿಶ್ವಾಸ ಇದೆ, ಭವಿಷ್ಯದ ದಿನಗಳಲ್ಲಿ ಸಮಾಜ ಕಟ್ಟಕಡೆ ಜನರಿಗೆ ತಮಗೆ ಬೇಕಾಗುವಂಥ ಅಥವಾ ತಮ್ಮ ಎಲ್ಲ ಯೋಚನೆಗಳು ಅವರಿಗೆ ಪೂರಕವಾದ ಕಾರ್ಯಕ್ರಮವಾಗಿ ಮುಂದೆ ಬರ್ತದೆ. ನಿಮ್ಮ ಬೇರೆ ಬೇರೆ ಕಾರ್ಯಕ್ರಮ ಮುಂದೆ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳಿ ಆ ತಪಸ್ಯ ಫೌಂಡೇಶನ್ ಅಧ್ಯಕ್ಷರು ಸರ್ವ ಸದಸ್ಯರಿಗೂ ನನ್ನ ಹೃತ್ಪೂರ್ವಕವಾದ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಎರಡನೇದಾಗಿ ತಮ್ಮ ಪ್ರಪ್ರಥಮ ಯೋಜನೆ ಪೆಲೆಟಿವ್ ಕೇರ್ ಸೆಂಟರ್ ಏನಿದೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮದ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನನಗೆ ಸಬಿತಾ ಶೆಟ್ಟಿ ಅವ್ರ ಮನೆ ಫೋನ್ ಮಾಡಿ ಈ ರೀತಿ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿ 15 ದಿವಸ ಹೇಳಿದಾಗ ಸುಧಾರಂ ಜೊತೆ ಖಂಡಿತವಾಗಿ ನಾನು ಬರ್ತೇನೆ, ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ಹೇಳಿದರು. ಇನ್ವಿಟೇಷನ್ ಕೊಡಲಿಕ್ಕೆ ಸಂಗೀತ ಬಂದಾಗ ನಾನು ಫೋನ್ ಮಾಡಿದೆ, ನಾನು ಹೇಳಿದೆ ನೀವು ಅಲ್ಲಿ ಕಾಯಬೇಡಿ, ನಾನು ಬಂದೇ ಬರ್ತೇನೆ, ಇನ್ವಿಟೇಷನ್ ಎಲ್ಲಿಯಾದರೂ ಕೊಟ್ಟು ಹೋಗಿ ನಾನು ಬಂದು ಮುಟ್ತೇನೆ ಅಂತ ಹೇಳಿದ್ದೆ. ಪಿ ಎ ಕೂಡ ಹೇಳಿದ್ದೇನೆ, ಯಾವುದು ಪ್ರೋಗ್ರಾಮ್ ಮಿಸ್ ಆಗದಿದ್ದರೆ ಇದೊಂದು ಮಿಸ್ ಆಗಬಾರ್ದು, ಇದೊಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಬೇಕಂತ. ನನಗೆ ಬೇರೆ ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ನಾನು ಭಾಗವಹಿಸಿ, ಯಾಕಂತ ಹೇಳಿದರೆ ಬಹುಶಃ ಇದು ಒಂದು ನಾವು ಮನುಷ್ಯ ಜೀವನಕ್ಕೆ ಒಂದು
ಭವಿಷ್ಯದ ಮತ್ತು ಮನುಷ್ಯನ ಜೀವನಕ್ಕೆ ಕೊಡುವಂಥ ಒಂದು ಅಭೂತಪೂರ್ವ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಲ್ಲಿಯ ತನಕ ನಾವೆಲ್ಲರೂ ಕೂಡ ಜೀವನ, ರೋಗ ಬಂದ ಮದ್ದು, ಟ್ರೀಟ್ಮೆಂಟ್ರಲ್ಲಿ ನಾವು ಮಾತ್ರ ಸೀಮಿತ ಅಲ್ಲದೆ ಡಿಗ್ನಿಫೈಡ್ ಡೆತ್ ಬಗ್ಗೆ ನಾವು ಯಾರು ಕೂಡ ಯಾವುದೇ ಆಲೋಚನೆ ಅಥವಾ ಯಾವುದೊಂದು ಕಾರ್ಯಕ್ರಮ ನಮಗಿಲ್ಲ. ಬಹುಶಃ ಇದು ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ತಾವು ಪ್ರಾರಂಭ ಮೂಲಕ ಇಟ್ ಈಸ್ ದಿಯರ್ ವಿಷನ್ ಫಾರ್ ಅ ಡಿಗ್ನಿಫೈಡ್ ಡೆತ್ ಆಫ್ ಎನ್ ಎವ್ರಿ ಇಂಡಿವಿಜುವಲ್ ಹೂ ಇಸ್ ಸಫರಿಂಗ್ ಫ್ರಮ್ ಪೇನ್. ಇವತ್ತು ಕಡೆ ಗಳಿಗೆಯಲ್ಲಿ ಆ ನೋವಿನಲ್ಲಿ ನಮ್ಮ ಕುಟುಂಬಸ್ಥರಿರ್ಬೋದು, ನಮ್ಮ ತಂದೆ ತಾಯಿಗಳಿರ್ಬೋದು, ನಮ್ಮ ಸಂದರ್ಭದಲ್ಲಿ ಯಾರು ಯಾವ ವ್ಯಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆ ಸಂದರ್ಭದಲ್ಲಿ ಕಡೆ ಗಳಿಗೆಯಲ್ಲಿ ಅವರು ಜೀವನ ಮಾಡಲಿಕ್ಕೆ, ಜೀವಿಸಲಿಕ್ಕೆ ಇವತ್ತು ಜಾಸ್ತಿ ಸಾಧ್ಯವಿಲ್ಲ. ಯಾವುದೇ ಮದ್ದು ಕೂಡ ಇವತ್ತು ಅವರಿಗೆ ಸಾಧ್ಯವಿಲ್ಲದಿದ್ದರೂ ಕೂಡ ನಾವು ವೆಂಟಿಲೇಟರ್, ಪೇನ್ ಕಿಲ್ಲರ್ ಮತ್ತು ಇನ್ನಿತರ ಇಟ್ಟುಕೊಂಡು ಬಹುಶಃ ಕಡೆ ಗಳಿಗೆ ತನಕ ಕೂಡ ನಾವು ನೋವು ಕೊಡುವಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೇವೆ. ಅದಕ್ಕಿಂತ ಒಂದು ಹಂತಕ್ಕೆ ತನಕ ಮೆಡಿಕೇಶನ್ ಮಾಡಿ ಇದು ಸಾಧ್ಯವಿಲ್ಲ ಅಂತ ಹೇಳಿದರೆ ಉತ್ತಮವಾದ ಲೈಫ್ ಸ್ಟೈಲ್ ಮತ್ತು ಉತ್ತಮವಾದ ಅವರ ದಿನಚರಿ ಮುಖಾಂತರ ಒಂದು ಡಿಗ್ನಿಫೈಡ್ ಆಗಿ ಅವರನ್ನು ಇವತ್ತು ನಾವು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇವತ್ತು ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಆರೋಗ್ಯ ಸಚಿವನಾಗಿದ್ದ ಸಂದರ್ಭದಲ್ಲಿ ನಾನು ಇದೊಂದು ಪಾಲಿಸಿ ಅಂತ ಇರಲಿಲ್ಲ. ಇದಕ್ಕೊಂದು ಕಾನೂನು ನಿಯಮಗಳು ಮಾಡಬೇಕು, ಒಂದು ಪಾಲಿಸಿ ಮಾಡಿ ಸಿಸ್ಟಮ್ ತರಬೇಕಂತ ಹೇಳಿ ಅವತ್ತು ನಾವು ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿ ಅನುಭವಿಸಿ ಒಂದು ಪ್ಯಾಲಿಯೇಟಿವ್ ಕೇರ್ ಪಾಲಿಸಿ ಅಂತ ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದೆ. ವರ್ಷದಲ್ಲಿ ಬಾಕಿ ಮುಂದಕ್ಕೆ ಅದು ಬರಲಿಲ್ಲ. ಯಾಕೆಂದು ಪಾಲಿಸಿ ಇವತ್ತು ಅತಿ ಅಗತ್ಯ. ಯಾಕೆಂತ ಹೇಳಿದರೆ ಇವತ್ತು ಡಾಕ್ಟರ್ ಸುಧಾರಾಮ್ ಇಲ್ಲಿ, ಸವಿತ್ ಶೆಟ್ಟಿ ಇವರಲ್ಲಿ ಸಾಮಾಜಿಕವಾದ ಚಿಂತನೆಯಿಂದ ಒಂದು ಪ್ಯಾಲಿಯೇಟಿವ್ ಕೇರ್ ಚೆನ್ನಾಗಿ ನಡೆಸ್ಕೊಂಡು ಹೋಗೋದು ಎಲ್ಲ ವಿಶ್ವಾಸ ಇದೆ. ಎಲ್ಲರೂ ಕೂಡ ಅದನ್ನು ತಳಮಟ್ಟದ ಅದೇ ರೀತಿ ಮಾಡ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ರೀತಿ ಒಂದು ಪಾಲಿಸಿ ಮಾಡಿ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ತಗೊಂಡು ಹೋಗುವಂಥ ಒಂದು ಬೇಕು. ಮತ್ತು ಎಲ್ಲ ಒಂದು ಆಸ್ಪತ್ರೆಗಳಲ್ಲಿ ಕೂಡ ಕನಿಷ್ಠ 10 ಬೆಡ್ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಒಂದು ಇರಬೇಕೆಂಬ ಒಂದು ಸಿಸ್ಟಮಕ್ಕೆ ಆಸ್ಪತ್ರೆ ಕೂಡ ಗೊತ್ತಿದೆ, ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಆ ಒಂದು ಸೆಂಟರ್ ಮಾಡಿದರೆ ಆಗುವಂಥದ್ದು. ಈ ರೀತಿಯ ಒಂದು ಸಂಸ್ಥೆ ಮುಂದೆ ಬಂದಾಗ ಅವರಿಗೆ ಬೇಕಾಗುವಂಥ ಏನು ಸಹಕಾರ ಇದೆಯಾ ಅದನ್ನು ಫಸ್ಟಿಗೆ ನಾವು ಹೇಳಿದರೆ ನಿಮಗೆ ನಾವು ಈ ರೀತಿ ಸಹಕಾರ ಮಾಡ್ತೇವೆ ಅಂತೇಳಿ ನಮ್ಮ ಪಾಲಿಸಿಯನ್ನು ತಂದು ಬಿಟ್ಟರೆ 10 ಜನ ಮುಂದೆ ಬಂದು ವಿಚಾರ ಗೊತ್ತಾಗ್ತದೆ. ನಮ್ಮ ಡಾಕ್ಟರ್ ಶಂಕರಮೂರ್ತಿ ಅವರು ನಮ್ಮ ಸ್ಪೀಕರ್ ಆಗಿದ್ದರು. ಅವರು ಬಹುಶಃ ನಮ್ಮ ಶಿವಮೊಗ್ಗದಲ್ಲಿ ಒಂದು ಅದ್ಭುತವಾದ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಹಮ್ಮಿಕೊಂಡು ನಾನು ಆರೋಗ್ಯ ಸಚಿವನಾಗಿದ್ದಾಗ ಅದಕ್ಕೆ ನಮಗೆ ಸರ್ಕಾರ ಗ್ರಾಂಟಿಗೆ ಬರೆದು ನಾನು ಸಚಿವನ ಅದಕ್ಕೆ ಸ್ಯಾಂಕ್ಷನ್ಸ್ ಸ್ಪೆಷಲ್ ಆಗಿ ನಾವು ಅದಕ್ಕೆ ಸ್ಯಾಂಕ್ಷನ್ ಇವತ್ತು ಮಾಡಿದ್ದೇವೆ. ಈ ರೀತಿಯ ಒಂದು ಕಾರ್ಯಕ್ರಮ ಬಹುಶಃ ನಿಮಗೆ ಬೇರೆ ಇನ್ಸ್ಪಿರೇಷನ್ ಆಗಲಿ, ಬೇರೆ ಕೂಡ ಈ ರೀತಿಯ ಒಂದು ವಿಶೇಷ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ಸ್ ಮುಂದೆ ಬರಲಿ. ನಾವು ಕಡೆಗಳಿಗೆ ಒಂದು ಏನಿದೆ, ನೆಮ್ಮದಿಯಿಂದ ನಿದ್ದೆ ಬರಬೇಕು, ಉತ್ತಮವಾದ ಊಟ ಸಿಗಬೇಕು, ನೋವಿಲ್ಲದೆ ಜೀವನವನ್ನು ಸಾಗಿಸಬೇಕು. ಈ ಮೂರನ್ನು ನಾವು ಸೀಮಿತಗೊಳಿಸಿ ಒಬ್ಬನಿಗೆ ಕಡೆಗಳಿಗೆಯಲ್ಲಿ ನಾವು ಉತ್ತಮವಾದ ಒಂದು ಜೀವನಕ್ಕೆ ವ್ಯವಸ್ಥೆ ಮಾಡಿದರೆ ಬಹುಶಃ ಅದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ನಾನು ಬಹುಶಃ ನಾನು ಒಂದು ಉದಾಹರಣೆ ಕೊಟ್ಟೆ, ಸ್ನೇಹದಾನ ಅಂತ ಹೇಳಿ ಅವರು ಬಹುಶಃ ನಿಮ್ಗೆ ಗೊತ್ತಿದೆ ಸರ್ಜಾಪುರನವರು ಸ್ನೇಹದಾನ ನಾನು ಆಗಲೇ ಈ ರೀತಿಯ ಸೋಷಿಯಲ್ ಸರ್ವಿಸಲ್ಲಿ ಜಾಸ್ತಿ ಮಂಗಳೂರಲ್ಲಿ ಬಹಳ ಫೇಮಸ್. ಬ್ಲಡ್ ಕೊಡಲಿಕ್ಕೆ ಮತ್ತು ಆಸ್ಪತ್ರೆಗೆ ಆಗಲಿಕ್ಕೆ ಮತ್ತು ಏನಾಗಿದ್ದರೆ ಬಹುಶಃ ನನಗೆ ಫೋನ್ ಬರೋದಿತ್ತು. ಆವಾಗ ಬ್ಲಡ್ ಎಲ್ಲ ಇಷ್ಟು ಇರಲಿಲ್ಲ. ರಾತ್ರಿ 1 ಗಂಟೆಗೆ ಚಿಕ್ಕಮಗಳೂರು ಆಕ್ಸಿಡೆಂಟ್ ಆಗಿ ಬಂದು ನನ್ನ ಮನೆ ಬಂದು ಬೆಲ್ ಹೊಡಿತಿದ್ದು, ಮಂಗಳೂರು ನಾಳೆ ಸಿಕ್ಕೋದು, ಚಿಕ್ಕಮಗಳೂರಿಂದ ಬಂದಿದ್ದಾರೆ, ಬ್ಲಡ್ ಇಲ್ಲ, ವೆಲ್ಲಕ್ಕಲ್ಲಿ ಯಾವತ್ತು ಬ್ಲಡ್ ಬ್ಯಾಂಕ್ ಕೂಡ ಇರಲಿಲ್ಲ. ಮತ್ತು ಯಾರನ್ನು ಕರೆಯೋದು ಈ ರಾತ್ರಿ, ಮತ್ತು ನಾನೇ ಹೋಗಿ 1 ಗಂಟೆಗೆ ಬ್ಲಡ್ ಕೊಟ್ಟು ಬರುವಂಥದ್ದು. ಈ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಮುಖಾಂತರ ಬಹುಶಃ ಭವಿಷ್ಯ ದಿನಗಳಲ್ಲಿ ಎಷ್ಟೋ ಜನರಿಗೆ ಇದರ ಪ್ರಯೋಜನ, ಬಡವರು ಶ್ರೀಮಂತರಿಲ್ಲ ಎಲ್ಲರಿಗೂ ಕೂಡ ಇದು ಆಗುವಂಥದ್ದೇ. ಅದರ ಭಾಳಷ್ಟು ಇವತ್ತು ಪ್ರಯೋಜನ ಮುಂದಿನ ಖಂಡಿತವಾಗಿದ್ದು ಹಾಗೆ ಆಗ್ತದೆ ಅಂತ ನಾನು ಹೇಳಿಕೊಳ್ತಾ ಸರ್ಕಾರದ ಮುಖಾಂತರ ನನ್ನ ಸಂಪೂರ್ಣವಾದ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ. ಮತ್ತು ಅಷ್ಟು ಮಾತ್ರ ಅತ್ಯುತ್ತಮ ಭವ್ಯವಾದ ಒಂದು ಜಾಗ ಕೂಡ, ಆ ಜಾಗದಲ್ಲಿ ಕೂತ್ಕೊಂಡು ಸಾಧಾರಣ 50% ಟೆನ್ಷನ್ ಎಲ್ಲ ಕಡಿಮೆ ಆಗ್ಬೋದು. ಈಗ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಆಗೋ ತನಕ ಟೆನ್ಷನ್ ಆದ ಒಂದು ರೌಂಡ್ ಮೇಲೆ ಹೋಗಿ ಬನ್ನಿ, ಕೆಲಗೆಲ್ಲೂ ಕೂಡ ಕರೆಕ್ಟ್ ಆಗುವಂಥ ವಿಚಾರ ಕೂಡ ಖಂಡಿತವಾಗಿ ಇವತ್ತು ಆಗ್ತದೆ. ಅಷ್ಟು ಬ್ಯೂಟಿಫುಲ್ ಸೀನರಿ ಎಲ್ಲ ವಿಚಾರಗಳು ಕೂಡ ನಾನು ರಸ್ತೆ ಕೂಡ ನೋಡಿದ್ದೇನೆ. ಏನು ಗಡಿಬಿಡಿ ಮಾಡಬೇಡಿ, ನಿಮ್ಮ ಕಟ್ಟಿ ಇನಾಗ್ರೇಷನ್ ಆಗುವಾಗ ಅದೇ ಕಾಂಕ್ರೀಟ್ ಮಾಡಿ ಕೊಡುವಂಥ ಕೆಲಸ ಅದು ನನ್ನ ಜವಾಬ್ದಾರಿ, ನಾನು ಅದು ಮಾಡಿ ಖಂಡಿತವಾಗಿ ಕೊಡ್ತೇನೆ ಅಂತ ಹೇಳಿ ಹೋಗ್ತಾ ಇನ್ನಿತರ ಏನೇ ಸಹಕಾರ ಬೇಕಿದ್ರು ನಾನು ಮುಂದೆ ನಿಂತು ನನ್ನ ಸಹಕಾರ ಖಂಡಿತವಾಗಿ ಕೊಡ್ತೇನೆ ಹೇಳಿಕೊಂಡು ನಾನು ಮಾತು ಮುಗಿಸ್ತೀನಿ. ಯಲಬೈ ವಿಶ್ವವಿದ್ಯಾಲಯದ ಡಾಕ್ಟರ್ ವಿಜಯ್ ಕುಮಾರ್ ಪಾತಿರೊಂದು ಇನಿ ಜಗತ್ತಡು ಕ್ಯಾನ್ಸರ್ ಪೀಡಿತರ ಸಂಖ್ಯೆ ವಿಪರೀತವಾದ ಜಾಸ್ತಿ ಆವೊಂದುಂಡು. ಇಂದೆರ್ದು ದಿಂಜ ಜನಗಳು ಸಂಕಷ್ಟ ಎದುರಿಸಾವಲಕ ಆತಂಡು. ಅಖೇರ್ದ ಹಂತದ ಕ್ಯಾನ್ಸರ್ ಪೀಡಿತರಿಗೆ ಎಡ್ಡೆ ಆರೈಕೆದ ಒಟ್ಟಿಗೆ ಎಡ್ಡೆ ವಾತಾವರಣ ಕಲ್ಪಿಸಾದ ಕೊರಪುನ ನೆಟ್ಟಿಡು ನಿರ್ಮಾಣ ಆಯರ ಉಪ್ಪುನ ತಪಸ್ಯ ಫೌಂಡೇಶನ್ ಸೇವಾ ಕೇಂದ್ರ ಆಯ್ನತು ಬೇಗ ಸಮಾಜಗ ಅರ್ಪಣೆ ಆವಡು ಪಣದ ಹಾರೈಸಿರು. We are not interested at that point about the cure. That doesn't mean all cancers are going to die of disease. All patients are going to die of cancer as a disease. In our country,
unfortunately, less than 12% of the patients who are getting treated all over the country come early. That necessarily means 88% of them do not come early. And that is why more important for our country is palliation and palliative care. Another point which I would like to tell again about palliative care would be, what is palliation, you may ask? For that I'll go back to WHO, World Health Organization. Very beautifully they said the aim of treatment in 70s was cure sometimes, palliation often, but comfort always. Palliative care means the last two. We are trying to give comfort always and palliation sometimes. ಲಯನ್ಸ್ ದ ಡಾಕ್ಟರ್ ಗೀತ್ ಪ್ರಕಾಶ್, ಮಾಜಿ ಗವರ್ನರ್ ಲಯನ್ ದೇವದಾಸ್ ಭಂಡಾರಿ, ತಪಸ್ಯ ಫೌಂಡೇಶನ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಸವಿತಾ ಶೆಟ್ಟಿ, ಮಾಜಿ ಗವರ್ನರ್ ಲಯನ್ ಕೆಸಿ ಪ್ರಭು, ಎನ್ ಪ್ರಶಾಂತ್ ಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಸಂತೋಷ್ ರೈ ಬೋಳಿಯಾರ್, ಪ್ರಶಾಂತ್ ಕಾಜವ ಇಂಚಿತ ಪ್ರಮುಖರು ಪಾಲ್ಪಡೆದಿದ್ದರು. ಡಾಕ್ಟರ್ ಆಶಾ ಜ್ಯೋತಿ ರೈ ಸಭೆಸ್ದಾರಿಕೆ ಮಲ್ತರು. ತಪಸ್ಯ ಫೌಂಡೇಶನ್ ದ ನಿರ್ದೇಶಕರು ಡಾಕ್ಟರ್ ಸುಧಾರಾಮ್ ರೈ ಸೊಲ್ಮೆ ಸಂದಾಯರು.